ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸೇಸಪ್ಪ ಬೆದ್ರಕಾಡು ಅವರ ಸಂಘಟನೆಯಿಂದ ಹೊರಹೋದವರ ಮೇಲೆಲ್ಲ ಸುಳ್ಳು ಆರೋಪ ಹೊರಿಸುವ ಕೆಲಸ ನಡೆಸಲಾಗ್ತಾ ಇದೆ ಅಂತ ಅಂಬೇಡ್ಕರ್ ಆಪದ್ಬಾಂಧವ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ರಾಜು ಹೊಸ್ಮಠ ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ದಲಿತ ಸೇವಾ ಸಮಿತಿಯನ್ನ ಬಿಟ್ಟು ಬೇರೆ ಸಂಘಟನೆಯನ್ನ ಕಟ್ಟಿಕೊಂಡಿದ್ದೇನೆ ಅಂತ ದಲಿತ ಸೇವಾ ಸಮಿತಿ ಸ್ವಯಂ ಘೋಷಿತ ಜಿಲ್ಲಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಅವರು ನನ್ನ ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯವರ ಮೂಲಕ ಸುಳ್ಳು ವಂಚನೆ ಪ್ರಕರಣ ದೂರು ನೀಡಿದ್ದಾರೆ. ಇದೊಂದು ನನ್ನನ್ನು ತೇಜೋವಧೆ ಮಾಡುವ ಹುನ್ನಾರ. ಇಂತಹ ಸುಳ್ಳು ಆರೋಪಗಳನ್ನು ಹೊರಿಸಿ ನಮ್ಮನ್ನ ಸಂಘಟನೆಯ ಹೆಸರಿನಲ್ಲಿ ತೇಜೋವಧೆ ಮಾಡ್ತಾ ಇರುವ ಸೇಸಪ್ಪ ಬೆದ್ರಕಾಡು ಅವರ ಸಂಘಟನೆಯನ್ನ ನಿಷೇಧಿಸುವಂತೆ ರಾಜು ಹೊಸ್ಮಠ ಆಗ್ರಹಿಸಿದ್ರು. ನನ್ನ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ವಂಚನೆ ಪ್ರಕರಣವೊಂದರಲ್ಲಿ ದಾಖಲಾಗಿರುವ ಬಗ್ಗೆ ಸುದ್ದಿ ಪೇಪರ್ ಮೂಲಕ ತಿಳಿದುಕೊಂಡಿದ್ದೇನೆ. ಕರ್ನಾಟಕ ಕ್ರಾಂತಿಕಾರಿ ಸೇನೆಯ ಮೆಂಬರ್ಶಿಪ್ ಮತ್ತು ಎಲ್ಲ ಚಟುವಟಿಕೆಗಳನ್ನು ನಾನು ದಲಿತ ಸೇವಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು, ತಾಲೂಕು ಅಧ್ಯಕ್ಷ ಅನ್ನಪ್ಪ ಕಾರೇಕಾಡು, ಧನಂಜಯ ನಾಯ್ಕ ಬಲ್ನಾಡು ಇವರುಗಳ ಉಪಸ್ಥಿತಿಯಲ್ಲಿ ಸಮಾಲೋಚನಾ ಸಭೆ ನಡೆಸಿದ ನಂತರವೇ ಮೆಂಬರ್ಶಿಪ್ ಅನ್ನು ಕ್ರಾಂತಿ ಸೇನಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ್ ಕಿರವಿಸ್ಕರ್ ಮುಖಾಂತರ ಮಾಡಿತು. ರಾಜು ಹೊಸ್ಮಠ ನಾನು 20 ಗ್ರೂಪ್ ರಚಿಸಿದ್ದು, ಅನ್ನಪ್ಪ ಕಾರೇಕಾಡು ಅವರು 25 ಗ್ರೂಪ್ ರಚಿಸಿ, ಧನಂಜಯ ನಾಯ್ಕ ಬಲ್ನಾಡು ಅವರು 12 ಗ್ರೂಪ್ ರಚಿಸಿದ್ದಾರೆ. ಸೇಸಪ್ಪ ಬೆದ್ರಕಾಡು ಅವರು 1 ಗ್ರೂಪ್ ರಚಿಸಿ ಟೋಟಲ್ 55 ಗ್ರೂಪ್ ನಾವು ಕ್ರಾಂತಿ ಸೇನಾ ಟ್ರಸ್ಟಿಂದ ಮೆಂಬರ್ಶಿಪ್ ಅನ್ನು ಮಾಡಿದ್ದೇನೆ. ಇದು ಎಲ್ಲವೂ ಕಾನೂನಾತ್ಮಕವಾಗಿದ್ದು, ಕೆಲವು ದಿನಗಳ ಹಿಂದೆ ನಾನು ದಲಿತ ಸೇವಾ ಸಮಿತಿಯ ಸಂಘಟನೆಯಿಂದ ಹೊರಬಂದು ಹೊಸ ಸಂಘಟನೆಯನ್ನು ಕಟ್ಟಲು ತಯಾರಿ ನಡೆಸುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೇಸಪ್ಪ ಬೆದ್ರಕಾಡು ಅವರು ಕಾಲ್ ಮಾಡಿ ಹೇಳಿದರು, ರಾಜು ಹೊಸ್ಮಠ ಅವರೇ, ನೀವು ಯಾವುದೇ ಕಾರಣಕ್ಕೂ ಗಿರಿಧರ ನಾಯಕರವರನ್ನು ಜೊತೆಗೂಡಿಸಿಕೊಂಡು ಬೇರೆ ಸಂಘಟನೆ ಮಾಡಿದ್ದಲ್ಲಿ ನಾನು ಸುಮ್ಮನೆ ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಗಿರಿಧರ ನಾಯಕರ ಬಳಿಗೆ ಹೋಗಬೇಡಿ ಅಂತೇಳಿ ನನ್ನ ಸ್ವಲ್ಪ ಗದರಿಸಿದ್ರು. ನೀವು ಯಾವ ಕಡೆಯಲ್ಲ ನಿಮ್ಮನ್ನು ಚಿಕಿತ್ಸೆ ಆಗ್ತದೆ ನನಗೆ ಗೊತ್ತು, ಆ ಕೆಲಸ ನೇರ ಮಾಡ್ತೇನೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್, ಅಂಬೇಡ್ಕರ್ ಆಪದ್ಬಾಂಧವ ಟ್ರಸ್ಟಿನ ಜಿಲ್ಲಾ ಸಂಚಾಲಕ ಆನಂದ್ ಕೌಡಿಚಾರು ಮತ್ತಿತರರು ಉಪಸ್ಥಿತರಿದ್ದರು.